ಬರುವವರಿಗೆ ಮುಖಂಡರಿಗೆ ದಾರಿ ಬಿಡಿ. ನೋಡಿ ಅಲ್ಲಿ ಎಡದ ಬದಿ ಜಾಗ ಐತ್ರಿ. ಓಯ್ ಜಗದೀಶ್, ಎಡದ ಬದಿ ನಾಯಕರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಮತ್ತು ಈಶ್ವರಪ್ಪ ಬರ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ವಿರೋಧ ಜನತಾ ಪಾರ್ಟಿಯ ಯುವ ಮೋರ್ಚಾ ಅಧ್ಯಕ್ಷರಾದ ಹರೀಶ್ ಪೂಂಜಾರ್ ಅವರಿಂದ ಇದೀಗ ಸ್ವಾಗತ. ಅದೇ ರೀತಿ ಮಾಜಿ ಮಂತ್ರಿಗಳು ಶಾಸಕರಾಗಿರ್ತಕ್ಕಂಥ ಸಿಎಂ ಉದಾಸಿ ಅವರನ್ನು ಸಹ ಆತ್ಮೀಯವಾಗಿ ಉಡುಪಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರತ್ನಾಕರ್ ಹೆಗ್ಡೆ ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಅಲ್ಲಿ ಹಿಂದೆ ಹೋಗಿ, ಸ್ವಲ್ಪ ಟಿವಿ ಅವರು ಸಹ ಹಿಂದೆ ಹೋಗಿ, ಅಲ್ಲಿ ಆ ಸರ್ಕಲ್ ಹತ್ರ ಹೋಗಿ, ಎಲ್ಲ ಸರ್ಕಲ್ ಹತ್ರ ಹೋಗಿ, ಸ್ವಲ್ಪ ಟಿವಿ ಅಧ್ಯಕ್ಷರಾಗಿರ್ತಕ್ಕಂಥ ಭಾರತ್ ಮಾತಾ ಕಿ ರಾಜ್ಯದ ಅಧ್ಯಕ್ಷರಾದ ಯಡಿಯೂರಪ್ಪರಿಗೆ, ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷರಾದ ಯಡಿಯೂರಪ್ಪರಿಗೆ, ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪರಿಗೆ. ಭಾರತ್ ಮಾತಾ ಕಿ BS ಯಡಿಯೂರಪ್ಪ ಜಿ ಕಿ, BS ಯಡಿಯೂರಪ್ಪ ಜಿ ಕಿ, BS ಯಡಿಯೂರಪ್ಪ ಜಿ ಕಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಭಾರತ್ ಮಾತಾ ಕಿ. ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಹಿಂಗಡೆ ಕೂತ್ಕೊಳ್ಳಿ, ಹೆಣ್ಮಕ್ಳ ಮೇಲೆ ಬೀಳ್ತಾ ಇದ್ರಿ, ಕೂತ್ಕೊಳ್ಳಿ, ಕೂರ್ಸಿ, ಕೂತ್ಕೊಳ್ಳಿ, ಕೂರ್ಸಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಅಲ್ಲಿ ಕೂತ್ಕೊಳ್ಳಿ, ಹೆಣ್ಮಕ್ಳು ಕೂತ್ಕೊಳ್ಳಿ, ದಯಮಾಡಿ ಭಾರತ್ ಮಾತಾ ಕಿ. ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಹಾಗೂ ದಯವಿಟ್ಟು ಎಲ್ಲರೂ ಕೂಡ ನೀವೆಲ್ಲ ನಿಂತಿದ್ರೆ ಅಲ್ಲೆಲ್ಲ ದಯವಿಟ್ಟು ಕೂತ್ಕೊಳ್ಳೋ ಮುಖಾಂತರ ಸಭೆಗೆ ಹಾರಿಸಿದ್ದು ನೆನಪಾದ್ರೆ ಮೂರ್ತಿ ಚಿಕ್ಕದು ಆದ್ರೆ ಕೀರ್ತಿ ಬಹಳ ದೊಡ್ಡದು. ಅದು ನಮ್ಮ ಪ್ರಹ್ಲಾದ್ ಜೋಶಿ ಅವರು. ಪ್ರಹ್ಲಾದ್ ಜೋಶಿ ಅವರು ಯಾವ ರಾಜಕೀಯ ಹತ್ಯೆಗಳು? 11 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ನಡೆಯಿತು. 9 ಜನ ಭಾರತೀಯ ಜನತಾ ಪಾರ್ಟಿಯ ಅನ್ಯಾಯ ಜವಾಬ್ದಾರಿಯನ್ನು ಹೊತ್ತಂತ